ಬ್ರಹ್ಮಾವರ ಯಳ್ಳಂಪಳ್ಳಿ ಶ್ರೀ ದುರ್ಗಾ ಪರಮೇಶ್ವರಿ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು 5ನೇ ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನೀಡುವ ರಕ್ತಚಂದನ ಗಿಡಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಭಾನುವಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬ್ರಹ್ಮಾವರ ಪೊಲೀಸ್ ವೃತ್ತ ನಿರೀಕ್ಷಕ ಅನಂತ ಪದ್ಮನಾಭ ಮಾತನಾಡಿ, ರಕ್ತಚಂದನ ಗಿಡ ನೀಡುವಾಗ ಆದಾಯದ ಲೆಕ್ಕ ಹಾಕುವುದಕ್ಕಿಂತ ನಮ್ಮ ಪರಿಸರಕ್ಕೆ ಆಮರ ನೀಡುವ ಆಮ್ಲಜನಕದ ಬೆಲೆ ಕಟ್ಟಲಾಗದಷ್ಟಿದೆ. ಮನೆಗಳಲ್ಲಿ ಶುಭ ಸಮಾರಂಭದ ನೆನಪಿಗೆ ಗಿಡ ನೆಡುವ ಮತ್ತು ಪೋಷಿಸುವ ಸಂಕಲ್ಪ ಗ್ರಾಮೀಣ ಭಾಗದ ಜನರಿಂದ ನಡೆಯಬೇಕು. ಈ ರೀತಿಯಾದಂತಹ ಹಸಿರು ಕ್ರಾಂತಿ ಆರಂಭವಾಗಲಿ. ಮುಂದಿನ ವರ್ಷ ಗಂಡು ಮಕ್ಕಳಿಗೆ ಕೂಡ ಗಿಡ ನೀಡುವ ಕಾರ್ಯಕ್ರಮ ಮಾಡಿ ಎಂದು ಸಲಹೆ ನೀಡಿದರು. ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಧನಂಜಯ, ಉಪವಲಯ ಅರಣ್ಯಾಧಿಕಾರಿ ಹರೀಶ್, ಸಂಸ್ಥೆ ಅಧ್ಯಕ್ಷ ಸತೀಶ್ ಶೆಟ್ಟಿ, ಕಾರ್ಯದರ್ಶಿ ಪುಟ್ಟಯ್ಯ ಶೆಟ್ಟಿ ಉಪಸ್ಥಿತರಿದ್ದರು. ಈ ಹಿಂದೆ ಹೆಸರು ನೋಂದಾಯಿಸಿದ ಬೈಂದೂರು, ಕಾರ್ಕಳ, ಪೆರಡೂರು, ಕಾಪು, ಕುಂದಾಪುರ ಮತ್ತು ಇತರ ಜಿಲ್ಲೆಯಾದ ಶೃಂಗೇರಿಕೊಪ್ಪ ಭಾಗದಿಂದ 150 ಕಿಚ್ಚು ತಾಯಂದಿರು ತಮ್ಮ ಮಕ್ಕಳೊಂದಿಗೆ ಆಗಮಿಸಿ ಪ್ರತಿ ವರ್ಷ ಹೆಣ್ಣು ಮಗುವಿಗೆ 15 ಗಿಡವನ್ನು ಉಚಿತವಾಗಿ ನೀಡುವಂತಹ ಸಂಕಲ್ಪಕ್ಕೆ ಚಾಲನೆ ನೀಡಲಾಯಿತು. ಬ್ರಹ್ಮಾವರ ಯಳ್ಳಂಪಳ್ಳಿ ದುರ್ಗಾಪರಮೇಶ್ವರಿ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು 5 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ರಕ್ತಚಂದನ ಗಿಡಗಳನ್ನು ವಿತರಣೆ ಮಾಡಿದರು. ನೀವು ದಯಮಾಡಿ ಈ ಗಿಡಗಳನ್ನು ನಾಳೆ ದುಡ್ಡು ಬರ್ತದೆ, ಹಣ ಬರ್ತದೆ ಎಂಬ ಉದ್ದೇಶದಿಂದ ನಡ್ಲಿಕ್ಕೆ ಹೋಗ್ಬಿಡಿ. ನಿಮ್ಮ ಪ್ರಕೃತಿಗೋಸ್ಕರ ನಡಿ. ಮತ್ತೊಂದು ಇನ್ನೊಂದು ನಮ್ಮಲ್ಲಿ ತಪ್ಪು ಇದಿದೆ, ಧರ್ಮಕ್ಕೆ ಕೊಟ್ಟದನ್ನು ನಾವು ಅದನ್ನು ಜಾಸ್ತಿ ಅದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನಾವೇ ಒಂದು 100 ರೂಪಾಯಿ ಕೊಟ್ಟು ತಂದ್ರೆ ಅದನ್ನು ಬಹಳ ಕಷ್ಟಪಟ್ಟು ನೋಡುದು, 10 ಸಲ ನೀರು ಹಾಕೋದು ಮಾಡ್ತೇವೆ. ಧರ್ಮಕ್ಕೆ ಕೊಟ್ಟದ್ದು ಧರ್ಮದ್ದು ಅಂತ ಇರ್ತದೆ, ಧರ್ಮದಿರ್ಬಾರ್ದು. ಯಾಕಂದ್ರೆ ಅದಕ್ಕೂ ಕೂಡ ಯಾರ್ದೋ ಕಷ್ಟಪಟ್ಟದ್ದು ಇರ್ತದೆ. ಯಾರೋ ಅದಕ್ಕೊಂದು ಲೋನ್ ಮಾಡಿ ಇನ್ನೊಂದು ಮಾಡಿ ತುಂಬಾ ಹಣ ಹಾಕಿ ತಂದಿರ್ತಾರೆ. ಯಾರಿಗೆ ಎಷ್ಟು ಗಿಡಗಳು ಸಿಗ್ತದೆ ಅಷ್ಟು ಗಿಡಗಳ ರಕ್ಷಣೆ ಮಾಡುವಂತ ನಿಮ್ಮ ಮನೆಗೆ ಹೋದ್ಮೇಲೆ ಅದನ್ನು ನಾವು ಹಣ ಕೊಟ್ಟು ತಂದಿದೆ ನಮ್ಮ ಭಾವನೆಯಿಂದಲೇ ಅದನ್ನು ಹಾಕ್ಬೇಕು. ಈ ಬಾರಿ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದಾರೆ, ನೆಕ್ಸ್ಟ್ ಬಾರಿ ಗಂಡು ಮಕ್ಕಳಿಗೆ ಕೂಡ ಕೊಡ್ಬೇಕಂತೇಳಿ ಈ ಒಂದು ವೇದಿಕೆಯಲ್ಲಿ ರೂರಲ್ ಸೊಸೈಟಿಯವರು ಶ್ರೀ ಸತೀಶ್ ಕುಮಾರ್ ಶೆಟ್ಟಿ ಅವರು ತುಂಬ ವರ್ಷಗಳಿಂದ ಹಲವು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ನಾವು